ಕೋಣಾಜೆ ಮಂಗಳ ಗಂಗೋತ್ರಿ ಜೆಸಿಐ ಮುತಾಲಿಕೆಡು ಕಾರ್ಮಿಕ ದಿನಾಚರಣೆದ ಅಂಗವಾದ ಕೊರೋನಾ ಲಾಕ್ಡೌನ್ದ ಸಂಕಷ್ಟದ ಉಪ್ಪುನ ಕಾರ್ಮಿಕರನ್ನು ಗುರುತಿಸಾದು ಆಹಾರ ಸಾಮಗ್ರಿಗಳದ ಕಿಟ್ಟನ್ನು ಶುಕ್ರವಾರ ಕಾಂಡೆ ವಿತರಣೆ ಮಲ್ತೇರು. ಕೊರೋನಾ ಲಾಕ್ಡೌನ್ ಜನಕುಲು ದಿಂಜ ಬಂಗೋಡುಲ್ಲೇರು ಅಂಚಿ ತಿನ್ನಕ್ಲೆಗೆ ಆಯ್ನಾಥ ಸಗಾಯ ಮನ್ಪುನಿ ನಮ್ಮ ಕರ್ತವ್ಯ ಈತನಂಗೆನೆ ಕೆಲವು ಕಡೆಟ್ ದಿಂಜ ಬಂಗಾಡ ಉಪ್ಪುನಕ್ಲೆ ಕಿಟಲೇನು ಕೊಡ್ತಾ ಇನಿ ಕಾರ್ಮಿಕರ ದಿನಾಚರಣೆದ ಅಂಗವಾದ ಜೆಸಿಐ ಮಂಗಳ ಗಂಗೋತ್ರಿ ವತಿರ್ದು ಸುಮಾರು 30 ಕುಟುಂಬಲೆಗೆ ಆಹಾರ ಕಿಟಲೇನು ವಿತರಣೆ ಮಂತೊಂದುಲ್ಲ ಪಂಡದು ಜೆಸಿಐ ಮಂಗಳ ಗಂಗೋತ್ರಿ ಅಧ್ಯಕ್ಷರು ಶ್ರೀ ಫ್ರಾಂಕಿ ಫ್ರಾನ್ಸಿಸ್ ಕುಟಿನ್ ತೆರಿಪಾಯರು. ಬೇರೆ ಜೆಸಿಐ ಮಂಗಳ ಗಂಗೋತ್ರಿ ಘಟಕದ ವತಿಯಿಂದ ನಾವು ಕಳೆದ 1 ತಿಂಗಳಿಂದ ಹೆಚ್ಚಾಗಿ ಈ ಕೋವಿಡ್-19 ಕೊರೋನಾ ವೈರಸ್ ಸಮಸ್ಯೆಯಿಂದ ನಮ್ಮ ಪರಿಸರದಲ್ಲಿ ನಮ್ಮ ಊರಲ್ಲಿ ತುಂಬ ಕಷ್ಟದಲ್ಲಿದ್ದಾರೆ. ಈ ಸಂದರ್ಭದಲ್ಲಿ ಅವರನ್ನು ಹುಡುಕಿ ಅವರಿಗೆ ದಿನನಿತ್ಯದ ಬಳಕೆಯ ವಸ್ತು ಸಾಮಗ್ರಿಗಳು, ಅಕ್ಕಿ ಹಾಗೂ ದವಸ ಧಾನ್ಯ, ದಿನನಿತ್ಯ ಯಾವುದೆಲ್ಲ ಉಪಯೋಗ ಮಾಡ್ತಾರೆ ಅದನ್ನು ನಾವು ಅವರಿಗೆ ಇವತ್ತು ವಿತರಿಸಿದ್ದೇವೆ. ಈ ಮೊದಲು ಹಲವು ನಾವು ಕುಟುಂಬಗಳಿಗೆ ವಿತರಣೆ ಮಾಡಿದ್ದೇವೆ. ಯಾಕೆಂದರೆ ದೈಜಿ ವರ್ಲ್ಡ್ ಮುಖಾಂತರ ನಮಗೆ ಕಾಲ್ ಬಂದ ಕೂಡಲೇ ಅವರ ಸ್ಪಂದನೆ ನಾವು ಮಾಡಿದ್ದೇವೆ ಜೆಸಿ ಘಟಕದ ವತಿಯಿಂದ. ಅದೇ ರೀತಿ ನಾವು ಈಗ ಮುಂದಿನ ದಿನಗಳಲ್ಲಿ ಇಂಥ ಪರಿಸ್ಥಿತಿ ಜಾಸ್ತಿ ಆಗಲಿಕ್ಕೂ ಸಾಕು, ಅದಕ್ಕೆ ವೈದ್ಯಕೀಯ ಸಹಾಯ ಕೂಡ ನಾವು ಜೆಸಿ ಘಟಕದಿಂದ ನಾವು ಮಾಡಿದ್ದೀವಿ. 1-2 ಬಡ ಕುಟುಂಬಗಳಿಗೆ ಅಗತ್ಯದ ಮೆಡಿಸಿನ್ ಈ ಸಂದರ್ಭದಲ್ಲಿ ಅವರ ಮನೆಗೆ ಹೋಗಿ ನಾವು ನೀಡಿದ್ದೇವೆ. ಇದಲ್ಲದೆ ನಮ್ಮ ಒಂದು ತುರ್ತು ಪರಿಸ್ಥಿತಿ ಅಂದರೆ ಒಂದು ಮನೆ ಬೀಳುವ ಪರಿಸ್ಥಿತಿಯಲ್ಲಿ ಇದೆ. ಆ ಮನೆಯನ್ನು ಕೂಡ ನಮ್ಮ ಯುವಕರ ಜೊತೆಗೆ ಸೇರಿ ಅದನ್ನು ಕೂಡ ಒಂದು ರಿಪೇರಿ ಮಾಡುವ ಕೆಲಸವನ್ನು ಕೂಡ ನಮ್ಮ ಜೆಸಿಐ ಮಂಗಳ ಗಂಗೋತ್ರಿ ಘಟಕದ ಸದಸ್ಯರ ಸಹಕಾರದೊಂದಿಗೆ ಈಗ ನಾವು ಕೆಲಸ ಮಾಡ್ತಾ ಇದ್ದೇವೆ. ಈ ಕೋವಿಡ್-19 ಈ ಸಂದರ್ಭದಲ್ಲಿ ನಾನು ಹೇಳುವುದೇನೆಂದರೆ, ದಯವಿಟ್ಟು ಎಲ್ಲರೂ ಮಾಸ್ಕ್ ಧರಿಸಿ ಮತ್ತು ಅಂತರವನ್ನು ಕಾಪಾಡಿ ಮತ್ತು ನಿಮ್ಮ ಕೈ ಸ್ವಚ್ಛತೆಯನ್ನು ದಿನನಿತ್ಯ ಮಾಡಿ ನೀವು ಎಷ್ಟು ಜಾಗೃತೆಯಿಂದ ಈ ನಾವು ಮಹಾಮಾರಿಯನ್ನು ನಾವು ದೂರ ಇಡ್ತೇವೆ ಅಷ್ಟು ನಮ್ಮ ಆರೋಗ್ಯವಾಗಿರ್ತೇವೆ. ದಯವಿಟ್ಟು ತಾವೇನಾದರೂ ಈ ರೋಗಕ್ಕೆ ತುತ್ತಾದರೆ ದಯವಿಟ್ಟು ತಪಾಸಣೆ ಮಾಡಿ ಅಂತ ಹೇಳುತ್ತಾ ನಾವು ಜೆಸಿಐ ಮಂಗಳ ಗಂಗೋತ್ರಿ ಘಟಕದ ವತಿಯಿಂದ ವಿಜ್ಞಾಪನೆಯನ್ನು ತಮ್ಮ ಮೂಲಕ ಎಲ್ಲರಿಗೂ ನೀಡ್ತಾ ಇದ್ದೀವಿ. ಧನ್ಯವಾದ. ಲಾಕ್ಡೌನ್ ಪನ್ಪಿನವು ಮಾತೆರೆಲ್ಲ ಕಷ್ಟಪಡ್ತಾರೆ. ಬಡವೇರು ಮಧ್ಯಮ ವರ್ಗದಕ್ಕೂ ಪನಿಯರ ಆವಂದಿನಾಥ ಬಂಗೋಡುಲ್ಲೇರು ಇಂಚಿ ತಿನ್ನಕ್ಲೇನು ಗುರುತಿಸಾದು ತಂಕೆಲ್ಲ ಕೈಟ್ ಆಯ್ನಾಥ ಸಗಾಯ ಮನ್ಪುನ ಉದ್ದೇಶಡು ದಿನ ಬಳಕೆ ಸಾಮಗ್ರಿಗಳನ್ನು ಕೊರೊಂದುಲ್ಲ ಪಂಡದು ಜೆಸಿಐ ಮಂಗಳ ಗಂಗೋತ್ರಿ ಸ್ಥಾಪಕ ಅಧ್ಯಕ್ಷರು ಶ್ರೀ ತ್ಯಾಗಂ ಹರೆಕಳ ತೆರಿಪಾಯರು. ಗೊತ್ತಿರಬೇಕು, ಇವತ್ತು ಕೊರೋನಾ ಕೋವಿಡ್-19 ಎನ್ನುವಂಥದ್ದು ನಮಗೆಲ್ಲರಿಗೂ ಮಹಾಮಾರಿ. ಇವತ್ತು ನಮ್ಮ ದೇಶ ಮಾತ್ರ ಅಲ್ಲ, ಇಡೀ ಜಗತ್ತನ್ನೇ ಇವತ್ತು ಕೊಂದು ಹಾಕ್ತಾ ಇದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಇಂತಹ ಒಂದು ನೆಲೆಯಲ್ಲಿ ಈ ಸಂಘ ಸಂಸ್ಥೆಗಳು ನಮಗೆಲ್ಲ ಗೊತ್ತಿದ್ದ ಹಾಗೆ ಪ್ರತಿಯೊಂದು ಹಳ್ಳಿಯಲ್ಲಿ ಕೂಡ ಮಸೀದಿಯ ರೂಪದಲ್ಲಿ ಆಗಿರ್ಬೋದು, ಚರ್ಚ್ ಆಗಿರ್ಬೋದು, ದೇವಸ್ಥಾನಗಳಾಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಹಲವಾರು ಸಂಘ ಸಂಸ್ಥೆಗಳು ಇವತ್ತು ಕಾರ್ಯನಿರ್ವಹಿಸ್ತಾ ಇದೆ. ಆ ಸಂಘ ಸಂಸ್ಥೆಗಳು ಸರ್ಕಾರದಿಂದ ನಮಗೆ ಅಷ್ಟು ದೊಡ್ಡ ಪ್ರಯೋಜನ ಸಿಗಲಿಕ್ಕಿಲ್ಲ. ಯಾಕೆಂತ ಹೇಳಿದ್ರೆ ಸರ್ಕಾರ ಕೂಡ ನಮಗೆಲ್ಲ ಗೊತ್ತಿದ್ದ ಹಾಗೆ ಆರ್ಥಿಕವಾಗಿ ಹಿನ್ನಡೆಯಲ್ಲಿ ಇದೆ. ಹಾಗಾಗಿ ಇವತ್ತೇನು ಮಾಡ್ಬೋದು, ಇವತ್ತು ಯಾರಿಗೆ ತೊಂದರೆ ಆಗಿದೆ ಅಂತ ಹೇಳಿದರೆ, ಒಂದು ಬಡವರಿಗಾದರೂ ಈಗ ಸರ್ಕಾರದಿಂದ ಹಲವಾರು ಯೋಜನೆಗಳು ಚಾಲ್ತಿಯಲ್ಲಿ ಉಂಟು. ಈ ಮಧ್ಯಮ ವರ್ಗದವರಿಗೆ ಬಹಳ ತೊಂದರೆಯಲ್ಲಿ ಸಿಲುಕಿದ್ದಾರೆ. ಹಾಗಾಗಿ ಎಷ್ಟರ ಮಟ್ಟಿಗೆ ನಮಗೆ ಹೆಲ್ಪ್ ಮಾಡಲಿಕ್ಕೆ ಆಗ್ತದೆ, ಸಹಾಯ ಮಾಡಲಿಕ್ಕೆ ಆಗ್ತದೆ, ಅದನ್ನು ನಾವು ಪ್ರತಿಯೊಬ್ಬರು ಕೂಡ ಮನಗಾಣಬೇಕಾಗ್ತದೆ. ಇವತ್ತು ಎಲ್ಲರಿಗೂ ಇದ್ದವರು ಕೊಡುವುದಲ್ಲ. ನೀವೆಲ್ಲ ನೋಡಿರ್ಬೋದು, ತುಂಬ ಒಳ್ಳೆ ಕೋಟ್ಯಾಧೀಶರಿಗೆ ಇವತ್ತು ಅವರ ಹಣವನ್ನು ಇನ್ನೂ ಬಿಚ್ಚಲಿಲ್ಲ. ಈಗ ಕೊಡುವಂಥದ್ದು ಯಾರಂತಂದರೆ ಈ ಮಧ್ಯಮ ರೀತಿಯಲ್ಲಿ ಇರುವಂಥವರು. ಅವರು ಕೂಡ ಅಲ್ಲಿ ಏನಾದರೂ ಸೇವೆ ಮಾಡಬೇಕು, ಸೇವಾ ಮನೋಭಾವನೆಯಿಂದ ಒಂದು 10 ಮಂದಿಗೆ ಆದರೂ ಸಹಾಯ ಮಾಡಬೇಕು ಅಂತೇಳಿ. ಇವತ್ತೊಂದು ದೀಪ ನಿಮಗೆಲ್ಲ ಗೊತ್ತಿದೆ, ಒಂದು ದೀಪ ಆಗ್ಬೋದು, ಒಂದು ಮೇಣದ ಬತ್ತಿ ಆಗಿರ್ಬೋದು, ಅದು ಒಂದು ಬೆಳಕನ್ನು ಕೊಡ್ತದೆ, ಇಡೀ ರೂಮಿಗೆ ಕೊಡ್ತದೆ ಅಲ್ವಾ. ಆ 4 ಮಂದಿ ನಮ್ಮ ಮನೆಯಲ್ಲಿ ಇದ್ದವರಿಗೆ ಕತ್ತಲೆಯನ್ನು ಹೋಗಲಿಸುವಂಥ ಕೆಲಸವನ್ನು ಒಂದು ದೀಪ ಮಾಡ್ತದೆ.
ಹಾಗೆಯೇ ಸಂಘ ಸಂಸ್ಥೆ ಕೂಡ ಆ ಊರಲ್ಲಿ ಇರುವಂತಹ ಸಂಘ ಸಂಸ್ಥೆಗಳು ಅಲ್ಲಿಯ ಬಡ ಜನರನ್ನ ಗುರುತಿಸಿ ಮಾಡಿದರೆ ಸೇವೆ ಮಾಡಿದರೆ ದೊಡ್ಡ ಸೇವೆ ಅದು. ಅದಕ್ಕಿಂತ ದೇವರನ್ನು ನಾವು ಇವತ್ತು ಪೂಜೆ ಮಾಡಬೇಕು, ಚರ್ಚಿಗೆ ಹೋಗಬೇಕು, ಮಸೀದಿಗೆ ಹೋಗಬೇಕು ಅಂತ ಏನಿಲ್ಲ. ಇಂತಹ ಒಂದು ಸೇವೆಯನ್ನು ಪ್ರತಿಫಲಾಪೇಕ್ಷೆ ಇಲ್ಲದೆ ಮಾಡಿದರೆ ಅದಕ್ಕಿಂತ ದೊಡ್ಡ ಸೇವೆ ಯಾವುದಿಲ್ಲ. ಆ ನೆಲೆಯಲ್ಲಿ ಇವತ್ತು JC ಮಂಗಳಾಂಗತಿ ಸಂಸ್ಥೆ ನಮ್ಮ ಈ ಒಂದು ನಮಗೆ ದೊಡ್ಡ ಮಟ್ಟಿಗೆ ಸೇವೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಸಣ್ಣ ಸಣ್ಣ ಕೆಲಸಗಳಲ್ಲಿ ತೊಡಗಿಸಿಕೊಂಡವರು, ದೊಡ್ಡ ಕೋಟ್ಯಾಧೀಶರು ಯಾರಿಲ್ಲ. ಅವರು ಅವರ ಸಂಬಳವನ್ನ ಅವರ ಕುಟುಂಬವನ್ನು ಕೂಡ ನಿರ್ವಹಣೆ ಮಾಡಬೇಕು. ಅದರೊಂದಿಗೆ ಸಣ್ಣ ಒಂದು 10% ಸೇವೆಯನ್ನು ಸಮಾಜಕ್ಕೋಸ್ಕರ ಮಾಡುವಂಥ ಕೆಲಸಕ್ಕೆ ಇವತ್ತು ನಾವು ಕೈಗೆತ್ತಿಕೊಂಡು ಇವತ್ತು ಮಾಡ್ತಾ ಇದ್ದೇವೆ. ನೀವೆಲ್ಲರೂ ಬಹಳ ಪ್ರೀತಿಯಿಂದ ಬಂದಿದ್ದೀರಿ. ಇದರಲ್ಲಿ ನಾವು ಯಾಕೆ ಇವತ್ತು ಚಾನಲನ್ನು ಕರೆಸಿ ನಾವು ಕೊಡ್ತಾ ಇದ್ದೇವೆ ಅಂದರೆ ಇದರಿಂದ ತುಂಬ ಸಂಘ ಸಂಸ್ಥೆಗಳು ಪ್ರೇರಣೆ ಆಗಬೇಕು. ಇನ್ನು ಕೂಡ ತುಂಬ ಬಡವರು ಇವತ್ತು ನಂಬಲಿಕ್ಕಿಲ್ಲ. ನಾನು ಕೆಲವು ಕಡೆ ಹಳ್ಳಿಯಲ್ಲಿ ಫೋನ್ ಮಾಡುವಾಗ ಕೆಲವು ಕಡೆ ಎಷ್ಟೋ ಮಂದಿ ಸಂಘ ಸಂಸ್ಥೆಯವರು ಹೋಗಲೇ ಇಲ್ಲ. ಹಳ್ಳಿಯಲ್ಲಿ ತುಂಬ ಬಡವರಿಗೆ ತಲುಪಲಿಲ್ಲ. ಇವತ್ತು ಸಿಟಿಯಲ್ಲಿ ತಲುಪಿದೆ, ತೊಕ್ಕೊಟ್ಟಲ್ಲಿ ತಲುಪಿದೆ, ದೇರ್ಲಕಟ್ಟೆ ತಲುಪಿದೆ. ಈ ಸಿಟಿಗೆ ಮಾತ್ರ ಪೂರಕವಾಗಿ ಕೆಲವೊಂದು ಕಾರ್ಯಗಳು, ಸೇವಾ ಕಾರ್ಯ ನಡೀತಾ ಇದೆ. ಹಳ್ಳಿಯಲ್ಲಿ ನಿಜವಾಗಿ ಹೇಳ್ತೇನೆ, ಒಂದು 80% ಹಳ್ಳಿಯ ಬಡ ಜನರಿಗೆ ಇನ್ನೂ ಸರಿಯಾದ ಸೌಲಭ್ಯಗಳು ದೊರಕಲಿಲ್ಲ. ತುಂಬ ಬಡವರು ತುಂಬ ಕಂಗಾಲಾಗಿದ್ದಾರೆ. ಅದನ್ನೆಲ್ಲ ಮನಗೊಂಡು ಇವತ್ತು JC ಮಂಗಳಾಂಗತಿ ಫ್ರಾಂಕಿ ಫ್ರಾನ್ಸಿಸ್ ಅವರ ಹುಟ್ಟಿನ ಅವರ ನೇತೃತ್ವದಲ್ಲಿ ಇವತ್ತು ಏನು ಮಾಡ್ತಾ ಇದ್ದೇವೆ, ನಿಜವಾಗಿ ಬಡವರು ಅವರನ್ನು ನಾವು ಗುರುತಿಸಿಕೊಂಡು ಮನೆ ಮನೆಯಲ್ಲಿ ಹೋಗಿ ಅವರ ಬಡತನವನ್ನು ಗುರುತಿಸಿಕೊಂಡು ಅವರಿಗೆ ಕಿಂಚಿತ್ ಸಹಾಯವನ್ನು ಮಾಡ್ತಾ ಇದ್ದೇವೆ. ತಾವೆಲ್ಲರೂ ಬಂದಿದ್ದೀರಾ. ತಾವೆಲ್ಲರೂ ಕೂಡ ಬಹಳ ಪ್ರೀತಿಯಿಂದ ನಮ್ಮ ಮಂಗಳಾಂಗತಿ JCಯಿಂದ ಕೊಡುವಂತಕ್ಕಂಥ ಈ ಒಂದು ಆಹಾರ ಸಾಮಗ್ರಿಗಳನ್ನು ಬಹಳ ಪ್ರೀತಿಯಿಂದ ನೀವು ಸ್ವೀಕಾರ ಮಾಡಬೇಕು. ಹಾಗೆ ನಿಮ್ಮ ಗೊತ್ತಿದ್ದ ಹಾಗೆ ಯಾರೋ ಬಡವರು ತುಂಬ ಮಂದಿ ನಿಜವಾಗಿ ಕಂಗಾಲಾಗಿದ್ದರೆ, ನಿಜವಾಗಿ ಇವತ್ತು 10-15 ಸಂಘ ಸಂಸ್ಥೆಗಳು ಅದನ್ನು ಕೊಂಡೇ ಕೊಡ್ತದೆ. ಕೆಲವರಿಗೆ ಕೊಟ್ಟವರಿಗೆ ಕೊಡ್ತಾ ಇದ್ದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಅವರು ತಗೊಂಡವರು ಕೂಡ ಹೇಳ್ತಾ ಇಲ್ಲ ನಮಗೆ ನಿಜವಾಗಿ ಸಿಗಲಿಲ್ಲ ಸಿಗಲಿಲ್ಲ ಅಂತ. ಆ ಮಾಹಿತಿ ನಿಜವಾಗಿ ಕೊಡ್ತಾ ಇಲ್ಲ. ಅಂಥವ್ರು ಕೂಡ ಇವತ್ತು ಇದ್ದಾರೆ. ಪರವಾಗಿಲ್ಲ, ಏನೇ ಆಗಲಿ ನಿಜವಾಗಿ ಬಡವರಿಗೆ ಸಿಗುವಂಥದ್ದು ಸಿಗಲೇಬೇಕು. ಇದಕ್ಕೆ ಪೂರಕವಾಗಿ ನೀವು ಬಹಳ ಈ ಬಡತನ ಹೋಗಲಾಡಿಸಿ ನೀವೆಲ್ಲರೂ ಕೂಡ ಒಂದು ನಮ್ಮ ಈ ಒಂದು ಸಮಾಜದಲ್ಲಿ ಒಂದು ಒಳ್ಳೆಯ ಗೌರವಯುತ ನಾಗರಿಕರಾಗಿ ಬದುಕಬೇಕು ಅಂತೇಳಿ ತಮ್ಮೆಲ್ಲರಲ್ಲಿ ಕೂಡ ವಿನಂತಿ ಮಾಡಿಕೊಂಡು ನಾನು 2 ಮಾತುಗಳನ್ನು ಕೊನೆಗೆ JCI ಮಂಗಳ ಗಂಗೋತ್ರಿ ಮಾತಿರ್ದು ಕಷ್ಟಡ ಉಪ್ಪುನಕ್ಲಿನ ಗುರುತಿಸಾದು ಅಕಲ ಇಲ್ಲಡೇನೆ ಪೋದು ಇದನಂಗೆನೆ ಆಹಾರ ಸಾಮಗ್ರಿಗಳನ್ನು ಕೊರತಾ ಪಡೆದು JCI ಕಾರ್ಯದರ್ಶಿ ಶ್ರೀಮತಿ ಪ್ರತಿಮಾ ಹೆಬ್ಬಾರ್ ತೆರಿಪಾಯರು. ಇಂದು ಈ ಕಾರ್ಮಿಕರ ದಿನಾಚರಣೆ ಮೇ 1 ಆಚರಿಸುವ ನಿಟ್ಟಿನಲ್ಲಿ ಒಂದು ಉತ್ತಮವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆವು. ಇಷ್ಟರವರೆಗೆ ಕೋವಿಡ್-19 ಇದರಿಂದ ಸಂತ್ರಸ್ತಗೊಂಡವರಿಗೆ ಮತ್ತು ಇದರಿಂದ ಕೆಲಸ ಕಾರ್ಯ ಇಲ್ಲದವರಿಗೆ ಕಿಟ್ಟನ್ನು ವಿತರಿಸುವಂಥ ಕಾರ್ಯವನ್ನು ನಮ್ಮ ಅಧ್ಯಕ್ಷರು ಬಹಳ ಮುತುವರ್ಜಿಯಿಂದ ನಡೆಸಿಕೊಂಡು ಬರ್ತಾ ಇದ್ದರು. ಅದೇ ರೀತಿ ಇವತ್ತು ನಾವು ಈ ಕಾರ್ಯಕ್ರಮವನ್ನು ನಮ್ಮ ಹತ್ತಿರದ ಪರಿಸರದಲ್ಲಿ ನಮ್ಮ ಕಾರ್ಮಿಕರಿಗೆ ನೀಡುವ ಮೂಲಕ ನಮ್ಮ ಈ ಕಾರ್ಮಿಕ ದಿನಾಚರಣೆ ಬಹಳ ಅರ್ಥಪೂರ್ವಕವಾಗಿ ನಾವು ನಡೆಸಿಕೊಂಡಿದ್ದೇವೆ. ಇದಕ್ಕೆ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡುವಲ್ಲಿ ನಮ್ಮ ಅಧ್ಯಕ್ಷರಾದ ಶ್ರೀಯುತ ಫ್ರಾಂಕಿ ಡಿಸೋಜಾ ಇವರು ಹಾಗೂ ನಮ್ಮ ಸದಸ್ಯರು ತ್ಯಾಗಂ ಸರ್ ಇವರಿಗೆಲ್ಲರಿಗೂ ಹೃತ್ಪೂರ್ವಕವಾಗಿ JCI ಮಂಗಳ ಗಂಗೋತ್ರಿ ಇದರ ವತಿಯಿಂದ ಹೃತ್ಪೂರ್ವಕವಾದ ಕೃತಜ್ಞತೆಯನ್ನು ಅರ್ಪಿಸ್ತೇವೆ. ಮಂಗಳ ಗಂಗೋತ್ರಿ JCI ಮಾಜಿ ಅಧ್ಯಕ್ಷರು ಡಾಕ್ಟರ್ ಪ್ರಶಾಂತ್, ಸದಸ್ಯರು JCI ಜಯಲಕ್ಷ್ಮಿ, ಎಂಚಿತಿ ಪ್ರಮುಖರು ಈ ಪೊರ್ತು ಒಟ್ಟಿಗೆ ಇತ್ತೇರು.